ಜೈ ಶ್ರೀರಾಮ್. 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 ಶ್ರೀರಾಮ್. ಜೈ 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 ಶ್ರೀರಾಮ್. पार्तारं दातारं सुतंत्रां लोकाभिरामं श्रीरामं योगिनमान्यं विष्णुं निर्भयत्वं वद अजाढ्यं वाक्पट्टं श्रीमद्रमारमण गोविंदाय गोविंदा. ಒಟ್ಟು ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಮೇಯರ್ ಮತ್ತು ನಾವೆಲ್ಲ ಪ್ರಮುಖರು ಸೇರಿಕೊಂಡು ಹನುಮಂತನಿಗೆ ಒಂದು ವಿಶೇಷವಾದಂಥ ಒಂದು ಪೂಜೆ ಆಗಬೇಕು ಅಂತ ಹೇಳುವಂಥ ಒಂದು ಸಂಕಲ್ಪದೊಂದಿಗೆ ಅದರೊಟ್ಟಿಗೆ ಈ ಒಂದು ಎಲ್ಲ ಕಾರ್ಯಗಳು ಯಶಸ್ವಿಯಾಗುವಂಥ ದೃಷ್ಟಿಯಲ್ಲಿ ಹನುಮಂತನ ಕೃಪಾ ಕಟಾಕ್ಷ, ರಾಮನ ಕೃಪಾ ಕಟಾಕ್ಷ ಎಲ್ಲರಿಗಿರಬೇಕು, ಇಡೀ ಸಮಾಜ ಒಳ್ಳೆಯದಾಗಬೇಕು ಅಂತ ಹೇಳುವಂಥ ಭಾವನೆಯೊಂದಿಗೆ ನಾನು ಒಂದು ವಿಶೇಷವಾದ ಸಂಕಲ್ಪ ಏನು ಅಂತ ಹೇಳಿದರೆ, ರಾಮ ಮಂದಿರ ಯಶಸ್ವಿಯಾಗಿ ನಿರ್ಮಾಣ ಆಗಬೇಕು. ರಾಮ ಮಂದಿರ ಆಗುವಂಥ ಸಂದರ್ಭದಲ್ಲಿ ಕಳೆದ ಚುನಾವಣೆಯ ಸಂದರ್ಭದಿಂದ ಈ ಒಟ್ಟು ಮಂದಿರ ಕೋರ್ಟ್ ಆದೇಶಗಳು ಬರ್ತದೆ, ಇದೆಲ್ಲ ಆಗುವಾಗ ಆಗ ನಾನು ಕಳೆದ 5 ವರ್ಷದ ಜನಪ್ರತಿನಿಧಿ ಆಗುವ ಪುನರಪಿ ಜನಪ್ರತಿನಿಧಿಯಾಗಿ ರಾಮ ಮಂದಿರ ನಿರ್ಮಾಣ ಆಗುವಂಥ ಸಂದರ್ಭದಲ್ಲಿ ಒಂದು ವಿಶೇಷ ಉರುಳು ಸೇವೆ ಮಾಡಬೇಕು ಅಂತ ಹೇಳೋದು ಒಂದು ಪ್ರಾರ್ಥನೆ ಇತ್ತು. ಹಾಗಾಗಿ ಎಲ್ಲ ಪ್ರಾರ್ಥನೆ ಯಶಸ್ವಿ ಆಗಬೇಕು ಅಂತ ಕಾರಣ ಭಾರತೀಯ ಜನತಾ ಪಾರ್ಟಿ ಎಲ್ಲ ನಾವು ಪ್ರಮುಖ ಇವತ್ತು ಒಂದು ವಿಶೇಷವಾದ ಒಂದು ಪೂಜೆ ತಮ್ಮ ಮುಖಾಂತರ ಆಗಬೇಕು ಅಂತ ಹೇಳೋದು ನಮ್ಮ ಪ್ರಾರ್ಥನೆ ಮಾಡಿ ಇವತ್ತು ಇಡೀ ದೇಶದಾದ್ಯಂತ ಹಿಂದೂ ಸಮಾಜ ಸಂಭ್ರಮಿಸುವಂಥ ಶುಭ ಸಂದರ್ಭದಲ್ಲಿ ನಾವಿವತ್ತು ಸೇರಿಕೊಂಡಿದ್ದೇವೆ. ರಾಮ ಮಂದಿರದ ಆ ಅಯೋಧ್ಯೆಯಲ್ಲಿ ರಾಮನ ಪ್ರತಿಷ್ಠಾಪನೆ ಆಗುವಂಥ ಶುಭ ಸಂದರ್ಭದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ನಡೆಯುವಂಥ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಆಗಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ಭಾಳ ಸಂತೋಷವನ್ನು ಎಲ್ಲರೂ ವಿಶೇಷವಾಗಿ ಮಾಡುವಂಥ ಸಂದರ್ಭದಲ್ಲಿ ಇಡೀ ಕರ್ನಾಟಕದ ಎಲ್ಲ ಮಂದಿರಗಳಲ್ಲಿ, ಗುಡಿಗೋಪುರಗಳಲ್ಲಿ, ದೇವಸ್ಥಾನಗಳಲ್ಲಿ ಪೂಜೆಗಳು ನಡೆಯುವಂಥ ಕಾರ್ಯಗಳು ಆಗ್ತಾ ಇದೆ. ಕದ್ರಿ ಮಂಜುನಾಥನ ಕ್ಷೇತ್ರದಲ್ಲಿ ಕೂಡ ಈ ಪೂಜೆ ನಡೆದಿದೆ. ಭಾಳ ಯಶಸ್ವಿಯಾಗಿ ಪೂಜೆ ನಡೆಸಿ ಅವತ್ತು ನ್ಯಾಯಾಲಯದಲ್ಲಿ ತೀರ್ಪು ಬರಲಿಕ್ಕೆ ಬಾಕಿ ಇರುವಂಥ ಸಂದರ್ಭದಲ್ಲಿ ನಾನು ವಿಶೇಷವಾದ ಒಂದು ಸಂಕಲ್ಪ ಮಾಡಿಕೊಂಡಿದ್ದೆ. ಒಂದು ರಾಮ ಮಂದಿರ ಅಯೋಧ್ಯೆಯಲ್ಲಿ ನಿರ್ಮಾಣ ಆಗಬೇಕು. ನಿರ್ಮಾಣ ಆಗುವಂಥ ಒಂದು ಸಂತೋಷದ ಸಂದರ್ಭದಲ್ಲಿ ನಾನು ಮುಖ್ಯ ಪ್ರಾಣ ದೇವಸ್ಥಾನ ಬಜಲಿಕೇರಿಯಲ್ಲಿ ಉರುಳು ಸೇವೆ ಮಾಡ್ತೇನೆ ಅಂತ ಹೇಳುತ್ತದೆ ನಾನು ಸಂಕಲ್ಪ ಮಾಡಿಕೊಂಡಿದ್ದೆ. ಇವತ್ತು ಬೆಳಿಗ್ಗೆ 8:30 ಗಂಟೆಗೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮಂಗಳೂರಿನ ಅಧ್ಯಕ್ಷರಾದ ವಿಜಯ್ ಕುಮಾರ್ ಅವರು, ಮಾನ್ಯ ಮೇಯರ್ ಆಗಿರುವಂಥ ಸುಧೀರ್ ಶೆಟ್ಟಿ ಅವರು, ಹಿರಿಯರಾಗಿರುವಂಥ ನಿತಿನ್ ಕುಮಾರ್ ಅವರು, ಸ್ಥಳೀಯ ಮಹಾನಗರ ಪಾಲಿಕೆ ಸದಸ್ಯರಾದ ಪೂರ್ಣಿಮಾ ಅವರು, ಅದೇ ರೀತಿ ಪಕ್ಷದ ರಮೇಶ್ ಹೆಗಡೆ ಇರ್ಬೋದು, ಹೀಗೆ ಎಲ್ಲ ಪ್ರಮುಖರ ನೇತೃತ್ವದಲ್ಲಿ ನಾನು ಅಲ್ಲಿ ಉರುಳು ಸೇವೆಯನ್ನು ಸಮರ್ಪಿಸಿ ಏನು ದೇವರ ಹತ್ರ ಸಂಕಲ್ಪವನ್ನು ಮಾಡಿದೆ ಆ ಸಂಕಲ್ಪವನ್ನು ಈಡೇರಿಸುವಂಥ ಕೆಲಸ ಕಾರ್ಯ ಮಾಡಿದೆ. ಹಾಗಾಗಿ ಹಬ್ಬದ ವಾತಾವರಣದ ಈ ಶುಭ ಸಂದರ್ಭದಲ್ಲಿ ಉರುಳು ಸೇವೆ ಮಾಡುವಂಥ ಭಾಗ್ಯ ಸಿಕ್ಕಿದ್ದು ನಮಗೆಲ್ಲರಿಗೂ ಪುಣ್ಯ. ನನಗೆ ಉರುಳು ಸೇವೆ ಮಾಡುವಂಥ ಭಾಗ್ಯ ಅಂತ ಹೇಳಿದ್ರೆ ರಾಮ ಮಂದಿರ ಆದದ್ದು ನಮ್ಮೆಲ್ಲರ ಜೀವಿತಾವಧಿಯಲ್ಲಿ ನಮಗೆ ಸಿಕ್ಕಿದ ಪುಣ್ಯ ಭಾಗ್ಯ ಅಂತ ಹೇಳುವಂಥದ್ದು ಹೇಳ್ತಾ ಈ ಕಾರ್ಯ ಯಶಸ್ವಿಯಾಗಿ ಆಗಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ದೇವದೇವರ ಹತ್ರ ಪ್ರಾರ್ಥನೆಯನ್ನು ಮಾಡ್ತೀನಿ. ಚೇತನಾಸ್ ಬ್ಯೂಟಿ ಲಾಂಜ್, ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್,
ಹೇರ್ ಸ್ಟೈಲಿಂಗ್, ಸಲೂನ್ ಹೀಗೆ ಎಲ್ಲ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ. ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್ 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು 575002. ಮೊಬೈಲ್ ಸಂಖ್ಯೆ 9845292411, 9108583714, 89041739114. ಇಮೇಲ್ chetanabeautystudio@gmail.com. ವೆಬ್ www.cblaunch.com. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.